ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಪ್ರಸಿದ್ಧ ದೇವಸ್ಥಾನಗಳಲ್ಲಿ ನೆಲ್ಲಿತೀರ್ಥ ಶ್ರೀ ಸೋಮನಾಥೇಶ್ವರ ಗುಹಾಲಯವು ಒಂದಾಗಿದೆ. ಈ ಗುಹಾಲಯ ದೇವಸ್ಥಾನವು ಮಂಗಳೂರಿನಿಂದ ಸುಮಾರು 35 ಕಿಲೋಮೀಟರ್ ದೂರವಿರುವ ಹಚ್ಚ ಹಸುರಿನಿಂದ ಕೂಡಿದ ಪ್ರಕೃತಿ ರಮಣೀಯ ತಾಣದಲ್ಲಿದೆ. ಇಂದು ಈ ಕ್ಷೇತ್ರವು ಭಕ್ತರ ಪ್ರವಾಸಿಗರ ಪ್ರಮುಖ ಆರಾಧ್ಯ ಕೇಂದ್ರಗಳಲ್ಲಿ ಒಂದಾಗಿದೆ. ನೆಲ್ಲಿತೀರ್ಥ ಗುಹಾಲಯವು ಭಕ್ತರ ದರ್ಶನಕ್ಕೆ ಪ್ರತಿ ವರ್ಷದಂತೆ ಅಕ್ಟೋಬರ್ ತಿಂಗಳಲ್ಲಿ ಬರುವ ತುಲಾ ಸಂಕ್ರಮಣದಂದು ತೆರೆಯಲಾಗುತ್ತದೆ. ನೆಲ್ಲಿತೀರ್ಥ ಸೋಮನಾಥೇಶ್ವರ ದೇವಾಲಯದ ಪ್ರಮುಖ ಆಕರ್ಷಣೆ ಇಲ್ಲಿರುವ ಗುಹೆಯಾಗಿದೆ. ದೇವಸ್ಥಾನದ ಪ್ರವೇಶ ದ್ವಾರದ ಬಲಬದಿಯಲ್ಲಿ ಈ ಪವಿತ್ರ ಗುಹೆ ಇದ್ದು ನೋಡಲು ಆಕರ್ಷಣೀಯವಾಗಿದೆ. ಸುಮಾರು 200 ಮೀಟರ್ನಷ್ಟು ಉದ್ದವಾಗಿರುವ ಈ ಗುಹೆಯಲ್ಲಿ ಜಾಪಾಲಿ ಮಹರ್ಷಿಗಳು ಶ್ರೀ ದುರ್ಗಾ ಪರಮೇಶ್ವರಿಯನ್ನ ಒಲಿಸಿಕೊಳ್ಳಲು ತಪಸ್ಸನ್ನಾಚರಿಸಿದ್ದರು ಎನ್ನುವುದು ಐತಿಹ್ಯ. ಇಲ್ಲಿ ಗುಹೆಯ ಒಳಗಡೆ ಹಾಗೂ ಹೊರಗಡೆ ಮೇಲಿನಿಂದ ನೆಲ್ಲಿಕಾಯಿ ಗಾತ್ರದಲ್ಲಿ ನೀರು ಧುಮ್ಮಿಕೋದ್ರಿಂದ ಈ ಸ್ಥಳಕ್ಕೆ ನೆಲ್ಲಿತೀರ್ಥ ಎಂಬ ಹೆಸರು ಬಂದಿದೆ. ಈ ಗುಹೆಯ ಒಳಗಡೆ ಸಂಪೂರ್ಣ ಕತ್ತಲಿದ್ದು ಬೆಳಕಿಗಾಗಿ ಅಲ್ಲಲ್ಲಿ ದೀಪಗಳನ್ನು ಹಚ್ಚಿಡಲಾಗುತ್ತದೆ. ಹಾಗೆ ಒಳಗಡೆ ಹೋಗುವವರ ಕೈಯಲ್ಲಿ ದೀಪವನ್ನು ಕೊಡಲಾಗುತ್ತದೆ. ಗುಹೆಯನ್ನು ಪ್ರವೇಶಿಸುತ್ತಿದ್ದಂತೆ ದಾರಿ ಅಗಲವಾಗಿರುತ್ತದೆ. ಆ ಬಳಿಕ ಕಿರಿದಾಗುತ್ತಾ ಸಾಗುತ್ತದೆ. ಗುಹೆಯ ಒಳಗಡೆ ಮುಂದೆ ಸಾಗಲು ಕೆಲವೆಡೆ ಬಾಗಿಕೊಂಡು ತೆವಳಿಕೊಂಡು ಗುಹೆಯ ಒಳಭಾಗ ಪ್ರವೇಶಿಸಬೇಕಾಗುತ್ತದೆ. ಸ್ವಲ್ಪ ಎತ್ತರದಲ್ಲಿ ಭೂಲಿಂಗನದ ದರ್ಶನವಾಗುತ್ತದೆ. ಈ ಲಿಂಗದ ಪಕ್ಕದಲ್ಲೇ ಜಲಧಾರೆಯೊಂದು ಹರಿಯುತ್ತಿದ್ದು ಈ ನೀರನ್ನು ಭೂಲಿಂಗಕ್ಕೆ ಭಕ್ತರು ತಮ್ಮ ಕೈಯಾರೆ ಅಭಿಷೇಕ ಮಾಡಿ ಧನ್ಯರಾಗುತ್ತಾರೆ. ಈ ಗುಹಾಲಯದ ಒಳಗೆ ಸಿಗುವ ಮಣ್ಣು ಚರ್ಮವ್ಯಾಧಿಗೆ ರಾಮಬಾಣ ಎನ್ನುವ ನಂಬಿಕೆ ಇದೆ ಭಕ್ತರಲ್ಲಿ. ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ತೀರ್ಥಸ್ನಾನ ಮಾಡಿದ ಭಕ್ತರ ಮೊಗದಲ್ಲಿ ಜೀವನ ಸಾರ್ಥಕ್ಯ ಎನ್ನುವ ಭಾವವಿದೆ. ಈ ಕುರಿತಾಗಿ ಆಡಳಿತ ಮುಕ್ತೇಸರರಾದ ಶ್ರೀ ಪಿ ಸುಬ್ರಾಯ ಭಟ್ಟರು ಮಾತನಾಡಿದ್ದು ಹೀಗೆ. ಇಲ್ಲಿ ಯಾವಾಗ ಅರುಣಾಸನ ಉಪಟಳ ಜಾಸ್ತಿಯಾಗಿ ಅವನ ಹೊರಗೆ ಸಾಧ್ಯ ಇಲ್ಲದೆ ಎಂತಹ ಸಮಯದಲ್ಲಿ ಒಳಗಡೆ ಹೋಗಿ ಅಲ್ಲಿ ತಪಸ್ಸಿಗೆ ಅಲ್ಲಿ ವಿಶಾಲವಾದ ಸ್ಥಳ ಇದೆ. 500 ಜನರಿಗೆ ನಿಲ್ಬಹುದಲ್ಲಿ ಗೊತ್ತಲ್ವಾ, ಅಲ್ಲಿ ತಪಸ್ಸಿಗೆ ಕೂತ್ಕೊಂಡು ಆದಿಶಕ್ತಿಯನ್ನ ವಹಿಸಿಕೊಳ್ತಾರೆ. ತುಲಾ ಸಂಕ್ರಮಣದಿಂದ ಮೇಷ ಸಂಕ್ರಮಣದಿಂದ ತುಲಾ ರಾಶಿಗೆ ಸೂರ್ಯನ ಪ್ರವೇಶವಾಗ ಪ್ರಾರಂಭ ಆದರೆ ಮೇಷರಾಶಿಗೆ ಸೂರ್ಯನ ಪ್ರವೇಶ ಆಗುವಾಗ ಅಂದರೆ ಯಾವಾಗಲೂ ಮೇಷ ಸಂಕ್ರಮಣಕ್ಕೆ ಅದು ಕ್ಲೋಸ್ ಆಗ್ತದೆ. 6 ತಿಂಗಳು ನಮಗೆ 6 ತಿಂಗಳು ಋಷಿಮುನಿಗಳ ತಪಸ್ಸಿಗೆ ಅಂತ ಹೇಳಿ ಬಂದು ಹಾಗೆಯೇ ನಿತ್ಯದಲ್ಲಿಯೂ ಕೂಡ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ ಮಹಾಪೂಜೆಯವರೆಗೆ ನಾವು ಬಿಡ್ತೇವೆ. ಆಮೇಲೆ ಋಷಿಮುನಿಗಳಿಗೆ ತೊಂದರೆ ಆಗ್ತದೆ, ಕಾಡು ಪ್ರಾಣಿಗಳೆಲ್ಲ ಇದ್ದಾವೆ, ಅವುಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳಲು ಆ ಉದ್ದೇಶದಿಂದ ಅದನ್ನು ನಿಷೇಧಿಸಲಾಗಿದೆ.